ಸಾಮಾನ್ಯವಾಗಿ ಬರ್ತ್ಡೇ ಪಾರ್ಟಿಗಳನ್ನು ಮೋಜು ಮಸ್ತಿ ಲಾಂಗ್ ಡ್ರೈವ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆಚರಣೆ ಮಾಡ್ತೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ತುಂಬಾನೇ ವಿಭಿನ್ನವಾಗಿ ತನ್ನ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದಾನೆ. ಈ ಬರ್ತ್ಡೇ ಆಚರಣೆಯನ್ನು ನೋಡಿದ್ರೆ ಎಂತಹ ಕಲ್ಲು ಹೃದಯ ಹೊಂದಿರುವ ವ್ಯಕ್ತಿಯ ಮನಸ್ಸು ಕೂಡ ಕರಗಿ ನೀರಾಗುತ್ತೆ. ಚೋಕೋ ಎಂಬ ಮನೆಯಿಲ್ಲದ ವ್ಯಕ್ತಿ ತನ್ನ ಹುಟ್ಟುಹಬ್ಬವನ್ನು ನಾಯಿಯೊಂದಿಗೆ ಆಚರಿಸಿಕೊಂಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಈ ಘಟನೆ ಇಟಲಿಯ ರಾಜಧಾನಿ ರೋಮ್ ಬಳಿಯಲ್ಲಿ ನಡೆದಿದ್ದು ನೋಡಿದವರ ಕಣ್ಣು ತೇವವಾಗಿದೆ. ಚೋಕೋ ಕೇಕ್, ಕ್ಯಾಂಡಲ್, ಬರ್ತ್ಡೇ ಪಾರ್ಟಿಯ ಹ್ಯಾಟ್ಗಳನ್ನು ತಂದು ನಾಯಿಗಳೊಂದಿಗೆ ಹ್ಯಾಪಿ ಬರ್ತ್ಡೇ ಎಂದು ಸಾಂಗ್ ಆಡುವ ಮೂಲಕ ಕೇಕ್ ಕಟ್ ಮಾಡಿದ್ದಾನೆ. ಈ 3 ನಿಮಿಷದ ವಿಡಿಯೋಗೆ ಇನ್ಸ್ಟಾಗ್ರಾಂನಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.